विशिष्टं स्थापितं येन भूतले स्वयं रूप कदा मह्यं ददाति स्वपदान्तिकम् वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं सजीवम् साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामी इति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादेशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे श्री श्री राधा गोविंद की जय श्री श्री गौरनिताय की जय श्रील जगत गुरु श्रील प्रभुपाद की जय श्रीमद् भगवत गीता ग्रंथराज की जय श्रीमद् भागवतम ग्रंथराज की जय श्री चैतन्य चरितामृत की जय हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಸುಸ್ವಾಗತ. ಶಚಿ ಶ್ರುತಾಷ್ಟಕದಿಂದ ಇವತ್ತಿನ ತರಗತಿಯನ್ನ ಶುರು ಮಾಡೋಣಂತೆ. ಹರೇ ಕೃಷ್ಣ. ಓದ್ಬೋದು ಯಾರು ಬೇಕಾದ್ರೂ. ಒಬ್ಬೊಬ್ಬರು ಒಂದೊಂದು ಚರಣ ಹಾಡಿ ಮಾತಾಜಿ. ನವ ಗೌರವರಂ ನಮ ಪುಷ್ಪಶರಂ ನಮ ಭಾವಧರಂ ನಮ ಲಾಸ್ಯಪರಂ ನಮ ಹಾಸ್ಯಕರಂ ನಮ ಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. नव प्रेम युगं नवनीत शुचं नववेश कृतं नव प्रेम रसं नवदाविलस शुभ प्रेममयं प्रणमामि शचीसुत गौरवरं प्रणमामि शचीसुत गौरवरं. हरे कृष्ण माताजी, धन्यवादಗಳು. भक्ति परम हरिनामधरम करजप्यकरं हरिनाम परम नयने सततं प्रणयाश्रुधरं प्रणमामि शचीसुत गौरवरं प्रणमामि शचीसुत गौरवरं. हरे कृष्ण माताजी, धन्यवाद. हरे कृष्ण माताजी. सततं जनता भवतापहरं परमार्थपरायण लोकगतिं नवलोकलेहकरं जगतापहरं प्रणमामि शचीसुत गौरवरं प्रणमामि शचीसुत गौरवरं. हरे कृष्ण माताजी. हरे कृष्ण माताजी. युगधर्मयुतं ಮಾತಾಜಿ पुनर्वन्दे ನಿಜ ಭಕ್ತಿ ಕರಂ. ಸಾರಿ ಮೇಲೋಯ್ತು. ಸಾರಿ. ಓಕೆ ಥ್ಯಾಂಕ್ ಯು. ನಿಜ ಭಕ್ತಿಕರಂ ಪ್ರಿಯ ಚಾರುತರಂ ನಟ ನರ್ತನ ನಾಗರ ರಾಜಕುಲಂ ಕುಲಕಾಮಿನಿ ಮಾನಸ ಲಾಸ್ಯಕರಂ
ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕರತಾಲವಲಂ ಕಲಕಂಠರವಂ ಮೃದುವಾದ್ಯ ಸುದೀಣ ಕಯ ಮಧುರಂ ನಿಜ ಭಕ್ತಿ ಗುಣಾರುತ ನಾಟ್ಯಕರಂ ಪ್ರಣಮಾಮಿ ಸಚಿಸುತ ಗೌರವರಂ ಪ್ರಣಮಾಮಿ ಸಚಿಸುತ ಗೌರವರಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯುಗಧರ್ಮಯುತಂ ಪುನರ್ನಂದಸುತಂ ಧರಣಿ ಸುಚಿತ್ರಂ ಭವ ಭಾವೋಚಿತಂ ತನುಧ್ಯಾನಚಿತಂ ನಿಜವಾಸಯುತಂ ಪ್ರಣಮಾಮಿ ಸಚೇಸುತ ಗೌರವರಂ ಪ್ರಣಮಾಮಿ ಸಚೇಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಯಾರಿಲ್ಲವಾ? ಅರುಣ, ಮಾತಾಜಿ ನಾನೇ ಹೇಳನ. ಹೇಳಿ. ಎಂಟನೇದ ಮಾತಾಜಿ. ಹೌದು. ಅರುಣಂ ನಯನಂ ಚರಣಂ ವಸನಂ ವದನೆ ಸಲಿತಂ ಸ್ವಕನಾಮದರಂ ಕುರುತೆ ಶೂರಶಂ ಜಗತಾಃ ಜೀವನಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಧನ್ಯವಾದ. ಓದಿ ಒಂದೊಂದೇ ಓದಿ. ಹರೇ ಕೃಷ್ಣ. ಅವನ ಮೈಬಣ್ಣವು ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿಯುತ್ತಾನೆ. ಅವನು ನವೀನವಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸದಾದ ಹಾಸ್ಯಗಳನ್ನು ಮಾಡುತ್ತಾನೆ. ಅವನ ಪ್ರಕಾಶಮಾನವಾದ ಕಾಂತಿಯು ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಅವನು ಸದಾ ಹೇಳಿ ಮಾತಾಜಿ. ಅವನು ಸದಾ ಹೊಸದಾಗಿರುವ ಭಗವತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸದಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸಿರುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಗಳನ್ನು ಪಾಲಿಸುವಾಗ ಅವನು ನವವಿಧಗಳಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮಮಯ ಸ್ವಭಾವವು ವ್ಯಾಪಿಸಿರುತ್ತದೆ. ಆ ಶುಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಸರ್ವ ಶ್ರೀಹರಿಯ ನಾಮಗಳನ್ನು ಜಪಿಸುತ್ತಿರುತ್ತಾನೆ. ಜಪಿಸುವಾಗ ಪವಿತ್ರ ನಾಮಗಳನ್ನು ಅವನ ಕೈಗಳ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ. ಹೇಳಿ ಪ್ರಭು. ಯಾರು ಹೇಳ್ತಿದ್ರು ಮಾತಾಜಿ? ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದು ಹಾಕುತ್ತಾನೆ. ಪರಮಾರ್ಥಿಕ ಪಾರಾಯಣದಲ್ಲಿ ಮಗ್ನನಾಗಿರುವವರು ಜೀವನದ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಹ್ವಾನಿಸುವ ಜೇನು ಹುಳಗಳಂತೆ ಆಗಬೇಕೆಂದು ಎಲ್ಲರನ್ನು ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು ಜ್ವರವನ್ನು ನಂದಿಸುತ್ತಾನೆ. ಈ ಸಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ತನ್ನಡೆಗಿನ ಶುದ್ಧ ಭಕ್ತಿಯನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ. ತನ್ನ ನಾಟ್ಯ ವೃತ್ತಗಳಿಂದ ಮನ್ಮಥರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತಿಯರ ಮನಗಳನ್ನು ನಾಟ್ಯ ಮಾಡಿಸುತ್ತಾನೆ. ಆ ಸಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಕಲಿಯುಗದ ಧಾರ್ಮಿಕ ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಕ್ಕುವಂತಹದು. ಅವನ ಪ್ರಜ್ಞೆಯು ತನ್ನ ಕೃಷ್ಣ ರೂಪದ ಮೇಲಿನ
ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನಡೆಯುವಂತೆ ಒಡಗೂಡಿರುತ್ತಾನೆ. ಆ ಶಕ್ತಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. 6ನೇದು ಓದಿ ಆಯ್ತಾ? 6 ಬಿಟ್ಟಿದ್ದಾರೆ. ಹೌದು, 6 ಬಿಟ್ಟಿದ್ದಾರೆ. 6 ಓದಿ. ನಾನು ಓದಿಯಾ? ಓದಿ ಪ್ರಭುಜಿ. ಅವನ ಕಂಠವು ಮಧುರವಾದ ಧ್ವನಿಗಳನ್ನು ಹೊರಸೂಸುವಂತೆಯೇ ಅವನು ಕರತಾಳಗಳನ್ನು ನುಡಿಸುತ್ತಾನೆ, ಹಾಗೂ ವೀಣೆಯ ಕಂಪನದ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನು ಭಕ್ತಿ ಸೇವೆಯ ಸ್ವರೂಪಗಳನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಮಾತಾ, ಹರೇ ಕೃಷ್ಣ ಮಾತಾ. ಓದಿ. ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ಉತ್ತರಿಸುತ್ತವೆ, ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. 8ನೇದು ಎಲ್ಲ ಓದಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ, ಸ್ಕ್ರೀನ್ ಶೇರ್ ನಾನ್ ಮಾಡ್ಲಾ ಅಲ್ಲ ನೀವು ಮಾಡ್ತೀರಾ? ಗಾಯತ್ರಿ ಮಾತಾಜಿ ಮಾಡಿ ಮಾತಾಡಿ, ಮಾಡಿ ಮಾಡ್ಬೇಕಾ? ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಮಾತಾಜಿ ನಾರಾಯಣಂ ನಮಸ್ಕೃತ್ಯಂ ಅದು ಹೇಳಿಸಿ ಮಾತಾಜಿ ಅವರಿಗೆ. ಬರಲ್ಲ ಪ್ರಾರ್ಥನೆಯನ್ನ ಅದು ಸ್ಟಾರ್ಟ್ ಮಾಡಿ, ಅಷ್ಟೊತ್ತಿಗೆ ನಾನು ಇಲ್ಲಿ ರೆಡಿ ಮಾಡ್ತೇನೆ. ಇವತ್ತು ನಾವು 4ನೇ ಸ್ಕಂದ 16ನೇ ಅಧ್ಯಾಯ ಶ್ಲೋಕ 22, 23 ನೋಡೋಣಂತೆ. ಪ್ರಾರ್ಥನೆಯೊಂದಿಗೆ ಶ್ರೀಮದ್ ಭಾಗವತ ತರಗತಿಯನ್ನು ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವಶ್ರೀ ನೈಷ್ಟಕೀ. ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ಪರಮಾತ್ಮನೇ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ
नमः पङ्कजमालिने नमः पङ्कजनेत्राय नमः पङ्कजनेत्राय नमस्ते पङ्कजाङ्ग्रये नमस्ते पङ्कजाङ्ग्रये ಹರೇ ಕೃಷ್ಣ. ನಾನು ಮೊದಲು ಶ್ಲೋಕವನ್ನ ಓದ್ತೀನಿ, ಆಮೇಲೆ ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ಶ್ಲೋಕ 22. ಅಯಂ ಮಹಿಂಗಾಂ ದುದುಹೇದಿರಾಜಃ ಪ್ರಜಾಪತಿವೃತ್ತಿಕರ ಪ್ರಜಾನಾಂ ಯೋ ಲೀಲಯಾದ್ರೀನ್ ಸ್ವಶಕ್ತಾಸಕೋಟ್ಯ ಬಿಂದನ್ ಸಮಾಗಾಮ ಖರೋದ್ಯತೇಂದ್ರಃ. ರಿಪೀಟ್ ಮಾಡಿ. ಅಯಂ ಮಹಿಂಗಾಂ ದುದುದೇಹಿ ರಾಜಃ. ಅಯಂ ಪ್ರಜಾಪತಿವೃತ್ತಿಕರ ಪ್ರಜಾನಾಂ ಯೋ ಲೀಲಯಾದ್ರೀನ್ ಸ್ವಶರಾಸಕೋಟ್ಯ ಬಿಂದನ್ ಸಮಾಂ ಕಾಮ ಕರೋದ್ಯತೇಂದ್ರಃ. ಶ್ಲೋಕ 23 ಅದು ಹೇಳ್ಕೊಟ್ಬಿಡ್ತೀನಿ. ವಿಸ್ಫೂರ್ಜಯನ್ನಾ ಜಗವಂ ಧನುಃ ಸ್ವಯಂ ಯದಾ ಚ ರಕ್ಷಾಮ ವಿಷಯ ಮಾಜೌ ತದಾ ನಿಲುಲ್ಯೋರ್ದಿಶಿ ದಿಶ್ಯ ಸಂತೋ ಲಾಂಗೂಲಮುದ್ಯಮ್ಯ ಯಥಾ ಮೃಗೇಂದ್ರಃ. ವಿಸ್ಫೂರ್ಜನ ಲಾಂಗೂಲಮುದ್ಯಮ್ಯ ಯಥಾ ಮೃಗೇಂದ್ರಃ. ಶ್ಲೋಕ ಓದ್ಬೋದು. ಹರೇ ಕೃಷ್ಣ ಗುರುಮಾತಾಜಿ. ಶ್ಲೋಕ 22. ಅಯಂ ಮಹಿಂಗಾಂ ದುದುಹೇದಿ ರಾಜ ಪ್ರಜಾಪತಿ ವೃತ್ತಿಕರ ಪ್ರಜಾನಾಂ ಯೋ ಲೀಲಯಾನ್ರಿನ್ ಸ್ವಶರಾಸಕೂಟ್ಯ ಬಿಂದನ್ ಸಮಾಂ ಕಾಮ ಕರೋಧ್ಯತೇಂದ್ರ. ಅದು ಓದ್ಲ ಮಾತಾಜಿ. ಶ್ಲೋಕ 22. ಅಯಂ ಮಹಿಂಗಾಂ ದುದುಯೇದಿ ರಾಜಃ ಪ್ರಜಾಪತಿವೃತ್ತಿಕರ ಪ್ರಜಾನಾಂ ಯೋ ಲೀಲಯಾದ್ರೀನ್ ಶ್ವಶರಾಸಕೋಟ್ಯ ಬಿಂದನ್ ಸಮಾಂ ಗಾಮಕರೋದ್ಯತೇಂದ್ರಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 22. ಅಯಂ ಮಹಿಂಗಾಂ ದುದುರ್ಹೇಧಿರಾಜ ಪ್ರಜಾಪತಿವೃತ್ತಿಕರಃ ಪ್ರಜಾನಾಂ ಯೋ ಲೀಲಯಾದ್ರೀನ್ ಸ್ವಶರಾಸಕೋಟ್ಯ ಬಿಂದನ್ ಸಮಾಂ ಗಮಕರೋದ್ಯತೇಂದ್ರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಅಯಂ ಮಹಿಂಗಾಂ ದುದುರ್ಯೇಹ ರಾಜಃ ಪ್ರಜಾ ಪ್ರವೃತ್ತಿಕರ ಪ್ರಜಾನಾಂ ಯೋ ಲೀಲಾಯಾದ್ರೀನ್ ಸ್ವಶರಾಸಕೋಟ್ಯ ಬಿಂದಂ ಸಮಾಂ ಗಾಮಕರೋದ್ಯತೇಂದ್ರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಹಿಂ ಮಹಿಮತಾಂ ದುದುಹೇದಿ ರಾಜ ಪ್ರಜಾಪತಿ ವೃತ್ತಿಕರ ಪ್ರಜಾನಾಂ ಯೋ ಲೀಲಯಾದ್ರೀನ ಸ್ವಶರಾಸಕೋಟ್ಯ ಬಿಂದನ್ ಸಮಾಂ ಗ್ರಾಮ ಕರೋತಿ. ಆಯಂ ಮಹಿಂ ಗ್ರಾಂ ದುದೇಹದಿರಾಜಃ ಪ್ರಜಾಪತಿ ವೃತ್ತಿಕರ ಪ್ರಜಾನಾಂ ಯೋ ಲೀಲಾದ್ರೀನ್ ಸ್ವಶರಾಸಕೋಟ್ಯ ಬಿಂದನ್ ಸಮಾಂ ಕಾಮ ಕರೋದ್ಯತೇಂದ್ರಃ.
ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಧನ್ಯವಾದ. ಮಾತಾಜಿ. ಅಯಂ ಮಹಿಂ ಗಾಂ ದುದುಹೇತಿ ರಾಜಃ ಪ್ರಜಾ ಪ್ರವೃತ್ತಿಕರಃ ಪ್ರಜಾನಾಂ ಯೋ ಲೀಲಯಾದ್ರಿನ್ ಸ್ವಶಾರಾಸಕೋಟ್ಯಾ ಛಿಂದನ್ ಸಮಾಂ ಗಾಮ ಕರೋದ್ಯಥೇಂದ್ರ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಅಯಂ ಕೃಷ್ಣ. ಮಹಿಂ ಗಾಂ ದುದುಹೇದಿ ರಾಜ ಪ್ರಜಾಪತಿವೃತ್ತಿಕರಃ ಪ್ರಜಾನಾಂ ಯೋ ಲೀಲಯಾದ್ರಿ ಸ್ವಶರಾಸಕೋಟ್ಯ ಬಿಂದನ್ ಸಮಾಂ ಗಾಮ ಕರೋದ್ಯತೀಂದ್ರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಯಂ ಈ ರಾಜನು, ರಿಪೀಟ್ ಮಾಡಿ. ಅಯಂ ಈ ರಾಜನು, ಮಹೀಂ ಭೂಮಿಯನ್ನು, ಮಹೀಂ ಭೂಮಿಯನ್ನು, ಗಾಂ ಹಸುವಿನ ರೂಪದಲ್ಲಿರುವ, ಹಸುವಿನ ರೂಪದಲ್ಲಿರುವ, ದುದುಹೆ ಕರೆದನು, ದುದುಹೆ ಕರೆದನು, ಅಧಿರಾಜಃ ಅಧಿರಾಜಃ ವಿಶಿಷ್ಟನಾದ ರಾಜನು, ವಿಶಿಷ್ಟನಾದ ರಾಜನು, ಪ್ರಜಾಪತಿ ಮನುಕುಲದ ಮೂಲ ಪುರುಷನಾದ, ಪ್ರಜಾಪತಿ ಮನುಕುಲದ ಮೂಲ ಪುರುಷನಾದ, ವೃತ್ತಿಕರಃ ಜೀವನೋಪಾಯವನ್ನು ಒದಗಿಸುವವನಾದ, ವೃತ್ತಿಕರಃ ಜೀವನೋಪಾಯವನ್ನು ಒದಗಿಸುವವನಾದ, ಪ್ರಜಾನಾಂ ಪ್ರಜೆಗಳಿಗೆ, ಯಹ ಯಾವನು, ಲೀಲೆಯ ಕೇವಲ ಲೀಲೆಯಿಂದ, ಕೇವಲ ಅದ್ರೀನ್ ಬೆಟ್ಟ ಗುಡ್ಡಗಳನ್ನು, ಬೆಟ್ಟಗುಡ್ಡಗಳನ್ನು, ಪ್ರಚರಾಸ ತನ್ನ ಬಿಲ್ಲಿನ, ಪ್ರಶಾರಾಸ ತನ್ನ ಬಿಲ್ಲಿನ, ಕೋಟ್ಯ ಚೂಪಾದ ತುದಿಯಿಂದ, ಕೋಟ್ಯ ಚೂಪಾದ ತುದಿಯಿಂದ, ಬಿಂದನ್ ಒಡೆಯುತ್ತಾ, ಬಿಂದನ್ ಒಡೆಯುತ್ತಾ, ಸಮಾಂ ಸಮತಟ್ಟಾಗಿ, ಸಮತಟ್ಟಾಗಿ, ಗಾಂ ಭೂಮಿಯನ್ನು, ಮಾಡಿದನು, ಅಕರೋತ್ ಮಾಡಿದನು, ಯಥಾ ಹೇಗೋ ಹಾಗೆ, ಇಂದ್ರಃ ಸ್ವರ್ಗರಾಜದ ರಾಜನಾದ ಇಂದ್ರನು, ಇಂದ್ರಃ ಸ್ವರ್ಗರಾಜದ ರಾಜನಾದ ಇಂದ್ರನು. ಹರೇ ಕೃಷ್ಣ. ಅನುವಾದ. ಇಲ್ಲ ಕ್ಕಾಗಿ ಗೋಲೋಕದಲ್ಲಿದ್ದ ಭೂಮಿಯಿಂದ ಹಾಲು ಕರೆದವನು. ಇಂದ್ರನು ವಜ್ರಾಯುಧದಿಂದ ಪರ್ವತಗಳನ್ನು ಸೀಳಿದಂತೆ ತನ್ನ ಬಿಲ್ಲಿನ ತುದಿಯಿಂದ ಬೆಟ್ಟಗಳ ಶಿಖರಗಳನ್ನು ಕತ್ತರಿಸಿ ಭೂಮಿಯ ಮೇಲ್ಮೈಯನ್ನು ಸಮಗೊಳಿಸುವನು. ಹರೇ ಕೃಷ್ಣ. ಓದೋಣಂತೆ. ಪ್ರಜಾರಕ್ಷಕನಾದ ಈ ರಾಜನು, ಅಸಾಧಾರಣನಾದ ರಾಜ, ಪ್ರಜಾಪತಿ ದೇವತೆಗಳಿಗೆ ಸಮ, ಸಕಲ ಪ್ರಜೆಗಳ ಜೀವನ ಸೌಖ್ಯಕ್ಕಾಗಿ, ಗೋರೂಪದಲ್ಲಿದ್ದ ಭೂಮಿಯಿಂದ ಹಾಲು ಕರೆಯುವನು. ಇಂದ್ರನು ವಜ್ರಾಯುಧದಿಂದ ಪರ್ವತಗಳನ್ನು ಸೀಳಿದಂತೆ ತನ್ನ ಬಿಲ್ಲಿನ ತುದಿಯಿಂದ ಬೆಟ್ಟಗಳ ಶಿಖರಗಳನ್ನು
ಕತ್ತರಿಸಿ ಕತ್ತರಿಸಿ ಮೇಲ್ಮೆಯನ್ನು ಭೂಮಿಯ ಮೇಲ್ಮೈಯನ್ನು ಸಮಗೊಳಿಸುವನು. ಕೇಳಿಸ್ತಿಲ್ಲ ಮಾತಾಜಿ. ಸರಿಯಾಗಿ ಕೇಳಿಸುದಿಲ್ಲ ಮಾತಾಜಿ. ಹರೇ ಕೃಷ್ಣ. ಕಟ್ ಕಟ್ ಆಗ್ತದೆ ಮಾತಾಜಿ. ಗಾಯತ್ರಿ ಮಾತಾಜಿ. ಸರಿ. ಹರೇ ಕೃಷ್ಣ. ಫೋನ್ ಬರ್ತಾ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು. ಹೌದು ಮಾತಾಜಿ ಕೇಳುದಿಲ್ಲ. ಮಾತಾಜಿ ಕ್ಲಿಯರ್ ಕೇಳಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಾ ಇದ್ಯಾ? ಈಗ ಹರೇ ಕೇಳಿಸ್ತದೆ. ಕೃಷ್ಣ. ಅದು ಏನ್ ಕೇಳಲಿಲ್ಲ. ಈಗ ಕೇಳ್ತಾ ಇದ್ಯಾ? ಒಂದೇ ನಿಮಿಷ, ಕರೆಂಟ್ ಹೋಯ್ತು. ಒಂದೇ ಒಂದ್ ನಿಮಿಷ. ಕರೆಂಟ್ ಸ್ವಲ್ಪ ಮೂವ್ ಆದೆ. ಬ್ರೇಕ್ ಆಗ್ತದೆ ವಾಯ್ಸ್. ಹರೇ ಕೃಷ್ಣ. ವಾಯ್ಸ್ ಬ್ರೇಕ್ ಆಗ್ತದೆ ಮಾತಾಜಿ. ಹಾ ಹೌದು ಮಾತಾಜಿ. ಈಗ ಸರಿಯಾಯ್ತು. ಇಲ್ಲ ಇಲ್ಲ ಮಾತಾಜಿ, ವಾಯ್ಸ್ ಬ್ರೇಕ್ ಆಗ್ತದೆ. ನನ್ಗೆ ಮಾತ್ರ, ನಿಮ್ಗೆ ಎಲ್ಲರಿಗೂ ಬ್ರೇಕ್ ಆಗ್ತದಾ? ಮಾತಾಜಿ ಇಲ್ಲ ಮಾತಾಜಿ, ಬ್ರೇಕ್ ಆಗ್ತಿದೆ. ಎಲ್ಲರಿಗೂ ಆಗ್ತದೆ ಮಾತಾಜಿ. ಈಗ ಕೇಳ್ತಾ ಇದ್ಯಾ? ಈಗ ಇವಾಗ ಕೇಳ್ತಿದೆ. ಹರೇ ಕೃಷ್ಣ. ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಡ್ಲಿ ಚೆನ್ನಾಗಿದೆಯಾ? ನಕ್ಕೊಂಡೇ ಇಲ್ವಾ? ಇಡ್ಲಿ ಒಂದ್ ತಿಂತೀರೇನಾ? ಬೇಡ ಮಾತಾಜಿ, ಇಡ್ಲಿ ಅಷ್ಟೇ. ಏಕಾದಶಿ ಇವತ್ತು. ಇಡ್ಲಿ ಕಳಿಸ್ತೀರಾ? ಇಡ್ಲಿ ಯಾರಿಗೂ ಬೇಡ, ಏಕಾದಶಿ. ಇಡ್ಲಿ ಚಟ್ನಿ ಯಾರಿಗೂ ಬೇಡ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳ್ತಾ ಇದ್ಯಾ ಮಾತಾಜಿ? ಈಗ ಕೇಳ್ತದೆ ಮಾತಾಜಿ. ಇವಾಗ ಕೇಳಿಸ್ಲಿಲ್ಲ. ಸಾರಿ ಮಾತಾಜಿ, ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯ್ತು. ಅನುವಾದನ ಯಾರಾದ್ರೂ ಓದ್ಬೋದು? ಓದ್ಲ ಮಾತಾಜಿ? ಓದಿ ಹರೇ ಕೃಷ್ಣ. ಅನುವಾದ ಕಾಡಿನಲ್ಲಿ ಅದೇನ ಮಾತಾಜಿ? ಅಲ್ಲ, ಪ್ರಜಾರಕ್ಷಕನಾದ. ಪ್ರಜಾರಕ್ಷಕನಾದ ಈ ರಾಜನು ಅಸಾಧಾರಣವಾದ ರಾಜ. ಪ್ರಜಾಪತಿ ದೇವತೆಗಳಿಗೆ ಸಮ. ಸಕಲ ಪ್ರಜೆಗಳ ಜೀವನ ಸೌಖ್ಯಕ್ಕಾಗಿ ಗೋರೂಪದಲ್ಲಿದ್ದ ಭೂಮಿಯಿಂದ ಹಾಲು ಕರೆಯುವನು. ಇಂದ್ರನು ವಜ್ರಾಯುಧದಿಂದ ಪ್ರಪತ್ತಗಳನ್ನು ಸೀಳಿದಂತೆ ತನ್ನ ಬಿಲ್ಲಿನ ತುದಿಯಿಂದ ಬೆಟ್ಟಗಳ ಶಿಖರಗಳನ್ನು ಕತ್ತರಿಸಿ ಭೂಮಿಯ ಮೇಲ್ಮೆಯನ್ನು ಸಮಗೊಳಿಸುವನು. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಹರೇ ಕೃಷ್ಣ. So, ಇಲ್ಲಿ ಆ ಶಕ್ತ್ಯಾವೇಶ ಅವತಾರವನ್ನ ತಳೆದಂತಹ ಆ ಭಗವಂತ ಪೃಥುವಿನ ಅವತಾರದಲ್ಲಿ ಬರ್ತಾರೆ. ಪೃಥುವಿನ ಅವತಾರದಲ್ಲಿ ರಾಜ್ಯಾಡಳಿತದನ್ನ ಹೇಗೆ ಆಡಳಿತವನ್ನ ಮಾಡಿದ್ರು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬಹುದು. ಸೊ ರಾಜ್ಯಾಡಳಿತವನ್ನ ತುಂಬಾ ಪ್ರಬಲವಾಗಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರ ತಂದೆಯಾದಂತಹ ವೇಣ ತುಂಬಾ ದುರ್ಮಾರ್ಗದಿಂದ ಅವನು ರಾಜ್ಯಭಾರವನ್ನ ಮಾಡಿರ್ತಾನೆ. ಹಾಗಾಗಿ ಬ್ರಾಹ್ಮಣರ ಪ್ರಾರ್ಥನೆ ಏನಿದೆಯೋ ಆ ಪ್ರಾರ್ಥನೆಯ ಮೇರೆಗೆ ಅವರು ಇಲ್ಲಿ ಬರುವಂಥದ್ದು. ಹಾಗಾಗಿ ಆ ಆಡಳಿತವನ್ನ ಅವನು ತುಂಬಾ ದಕ್ಷನಾಗಿ ಆಡಳಿತವನ್ನ ಮಾಡ್ತಾನೆ. ಭಗವಂತ ಅವತಾರವನ್ನ ತಳೆದಾಗ ಉಪದೇಶಗಳಿಗಿಂತ ಹೆಚ್ಚಾಗಿ ಅವನು ಕಾರ್ಯಗಳನ್ನ ಮಾಡಿ ತೋರಿಸ್ತಾನೆ. ಧರ್ಮದ ಪರವಾಗಿ ಎಲ್ಲ ಕಾರ್ಯಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ರಾಜ್ಯಾಡಳಿತವನ್ನ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನ ಇಲ್ಲಿ ನಾವು ಎಲ್ಲರೂ ತಿಳ್ಕೋಬಹುದಂತಹ ಒಂದು ವಿಷಯ ಪೃಥು ಮಹಾರಾಜನಿಂದ. ಮತ್ತೆ ಇಲ್ಲಿ ಅವರು ಅಸಾಧಾರಣವಾದಂತಹ ರಾಜ. ಭಗವಂತನ ಒಂದು ಅವತಾರಿ ಆಗಿರೋದ್ರಿಂದ ಅವನು ಪ್ರಜಾ ರಕ್ಷಕ, ಅಂದ್ರೆ ಎಲ್ಲರ ರಕ್ಷಣೆಯನ್ನ ಮಾಡುವಂತಹ ಒಬ್ಬ ರಾಜನಾಗಿರ್ತಾರೆ. ಮತ್ತೆ ಪ್ರಜಾಪತಿ ದೇವತೆಗಳಿಗೂ ಸಮ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಮತ್ತೆ ಇಲ್ಲಿ ಗೋರೂಪದಲ್ಲಿದ್ದ ಭೂಮಿಯಿಂದ ಹಾಲು ಕರೆಯುವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭೂಮಿ ಹಸುವಿಗೆ ಹೋಲಿಸ್ತಾ ಇದ್ದಾರೆ. ಹಸುವಿನ ಹಾಲು ಹೇಗೆ ಎಲ್ಲ ಪೌಷ್ಟಿಕಾಂಶಗಳನ್ನು ಕೊಡುವಂಥದ್ದು, ಹಾಲಿನಿಂದ ಮೊಸರು, ಮೊಸರಿನಿಂದ ತುಪ್ಪ, ಬೆಣ್ಣೆ ಎಲ್ಲವೂ ಸಹ ಎಲ್ಲ ಪೌಷ್ಟಿಕಾಂಶಗಳನ್ನ ಹೊಂದಿರುವಂಥದ್ದು. ಅದೇ ರೀತಿಯಲ್ಲಿ ಭೂಮಿಯೂ ಸಹ ಸದಾ ಫಲವತ್ತಾಗಿರುವಂಥದ್ದು. ಯಾವಾಗ ರಾಜನಾದಂತಹವನು ಆಡಳಿತವನ್ನ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂಡಾಗ ಅದು ಫಲವತ್ತಾಗಿರುವಂಥದ್ದು, ಎಲ್ಲ ಸಂಪತ್ತುಗಳನ್ನು ಅದು ಸಮೃದ್ಧವಾಗಿ ನೀಡುವಂಥದ್ದು. ಹಾಗಾಗಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಪೃಥು ಮಹಾರಾಜರು ತಮ್ಮ ಒಂದು ಆಡಳಿತದಲ್ಲಿ ಎಷ್ಟು ದಕ್ಷರಾಗಿದ್ರು ಅಂತಂದ್ರೆ ಪ್ರಜೆಗಳಿಗಾಗಿ ಅವರು ಎಲ್ಲವನ್ನೂ ಮಾಡ್ತಾ ಇದ್ದಂಥವ್ರು. ಪ್ರಜೆಗಳ ಒಂದು ಏಳಿಗೆಗಾಗಿ. ಹೇಗೆ ಅಂತಂದ್ರೆ ತಾವು ಏನನ್ನೇ ಪ್ರಜೆಗಳಿಂದ ಅಂದ್ರೆ ತೆರಿಗೆಯ ಮೂಲಕ ಸ್ವೀಕರಿಸ್ತಾ ಇದ್ರು ಅದನ್ನ ಮತ್ತೆ ಪ್ರಜೆಗಳಿಗೆ ಸಿಗೋ ಹಾಗೆ ಅವರು ಆಡಳಿತವನ್ನ ಮಾಡ್ತಾ ಇದ್ದಂಥವ್ರು. ಹೇಗೆ ನಾವು ಸಮುದ್ರದ ನೀರನ್ನ ನೋಡಬಹುದು. ಸಮುದ್ರದ ನೀರು ಏನಾಗತ್ತೆ, ಅದು ಸೂರ್ಯನ ಬಿಸಿಲಿಗೆ ಆವಿಯಾಗಿ ಮತ್ತೆ ಮೇಲೆ ಹೋಗಿ ಮೋಡವಾಗಿ ಮತ್ತೆ ಅದು ಆ ಒಂದು ಗಾಳಿಯ ಒಂದು ಪ್ರಭಾವದಿಂದ ಮಳೆಯಾಗಿ ಮತ್ತೆ ಆ ನೀರನ್ನ ಸುರಿಸತ್ತೆ. ಆ ನೀರು ಸಮುದ್ರವನ್ನ ಸೇರುವಂಥದ್ದು. ಆದ್ರೆ ಆ ಸಮುದ್ರ ನನ್ನ ನೀರು ಕೊಡು ಅಂತ ಅದು ಯಾವತ್ತೂ ಅದು ಕೇಳೋದಿಲ್ಲ ಅಲ್ವಾ. ಇದು ನನ್ನ ನೀರು, ಇದು ನಿನ್ನ ನೀರು ಅಂತ. ಅದೇ ರೀತಿಯಲ್ಲಿ ದಕ್ಷರಾದಂತಹ ಪೃಥು ಮಹಾರಾಜರು ರಾಜ್ಯಾಡಳಿತವನ್ನ ಹೇಗೆ ಪ್ರಜೆಗಳಿಂದ ತೆಗೆದುಕೊಂಡಂತಹ ಆ ಒಂದು ತೆರಿಗೆಗಳನ್ನ ಪ್ರಜೆಗಳಿಗಾಗಿಯೇ ಉಪಯೋಗಿಸ್ತಾ ಇದ್ರು. ತಮ್ಮ ಒಂದು ಭೌತಿಕವಾದಂತಹ ಇಚ್ಛೆಗಳಿಗಾಗಿ ಅವರು ಏನೇನು ಮಾಡ್ತಾ ಇರ್ಲಿಲ್ಲ. ಮತ್ತೆ ಅದೇ ರೀತಿಯಾಗಿ ಭೂಮಿಯೂ ಸಹ ಹೇಗೆ ಹಸು ಹಾಲನ್ನ ಕೊಟ್ಟು ಎಲ್ಲರನ್ನೂ ಆ ಒಂದು ಪೌಷ್ಟಿಕವನ್ನ ನೀಡುತ್ತೋ ಅದೇ ರೀತಿಯಾಗಿ ಭೂಮಿಯೂ ಸಹ ಸಂಪತ್ತುಗಳನ್ನ ನೀಡಿ ಸಮೃದ್ಧವಾಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪೃಥು ಮಹಾರಾಜರ ಆಡಳಿತ ಹೇಗಿತ್ತು ಅಂತಂದ್ರೆ ಶ್ರೀಮಂತ ಬಡವ ಈ ಒಂದು ಆ ಒಂದು ಡಿಸ್ಟೆನ್ಸ್ ಅಥವಾ ಗ್ಯಾಪ್ ಅನ್ನೋದು ಏನಿದೆಯೋ ಅದನ್ನ ಆಗೋದಿಕ್ಕೆ ಅವರು ಬಿಡ್ತಾ ಇರ್ಲಿಲ್ಲ. ಹಾಗೆ ಅವರು ಎಲ್ಲರನ್ನೂ ಸಮಾನವಾಗಿ ನೋಡುವಂತಹ ಒಂದು ಕಾರ್ಯವನ್ನ ಅವರು ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಎಲ್ಲರ ಸೌಕರ್ಯಕ್ಕಾಗಿ ಅವರು ರಾಜ್ಯಾಡಳಿತವನ್ನ ಮಾಡ್ತಾ ಇದ್ರು. ಎಲ್ಲರನ್ನೂ ಅಂದ್ರೆ ಎಲ್ಲಾ ಜೀವಿಗಳು, ಬರೇ ಮನುಷ್ಯರಷ್ಟೇ ಅಲ್ಲ, ಎಲ್ಲಾ ಜೀವಿಗಳನ್ನು ಸಮವಾಗಿ ನೋಡುವಂಥದ್ದು ದಕ್ಷನಾದ ರಾಜನ ಒಂದು ಕರ್ತವ್ಯವಾಗಿರುತ್ತೆ. ಆ ರೀತಿಯಾದಂತಹ ಒಂದು ರಾಜ್ಯಭಾರ. ಮತ್ತೆ ಇಲ್ಲಿ ನಾವು ರಾಜನನ್ನ ಸೂರ್ಯನಿಗೂ ಹೋಲಿಸ್ಬಹುದು. ಯಾಕೆ ಅಂತಂದ್ರೆ ಸೂರ್ಯ ಬೆಳಕನ್ನ ಎಲ್ಲರಿಗೂ ನೀಡುವಂಥದ್ದು. ಅದು ಒಂದು ಕತ್ತಲೆಯ ಕೋಣೆ ಒಂದು ಕತ್ತಲೆಯ ಪ್ರದೇಶವಾಗಿರ್ಬೋದು, ಅರಣ್ಯವಾಗಿರಬಹುದು, ನದಿ ಸಮುದ್ರಗಳಾಗಿರ್ಬಹುದು, ಬೆಟ್ಟವಾಗಿರಬಹುದು, ಅಥವಾ ಒಂದು ಒಳ್ಳೆ ಒಂದು ಊರಾಗಿರಬಹುದು. ಆದ್ರೆ ಎಲ್ಲ ಕಡೆಯಲ್ಲೂ ಸಹ ಸಮವಾಗಿ ಸೂರ್ಯನ ಬೆಳಕು ಹರಡುವಂಥದ್ದು. ಹಾಗೆ ಪೃಥು ಮಹಾರಾಜರು ಜನಗಳ ಒಂದು ಜ್ಞಾನ, ಅವರ ಒಂದು ಮನೋನಿಷ್ಠೆ, ಅವರ ಒಂದು
ಆಸೆಗಳು ಮತ್ತೆ ಅವರ ಒಂದು ಕೆಪಾಸಿಟಿ ಅಂದ್ರೆ ಅವರ ಒಂದು ಪ್ರಬಲತೆ ಇದನ್ನೆಲ್ಲವನ್ನು ನೋಡಿ ಅವರು ದಕ್ಷರಾಗಿ ಅವರು ರಾಜ್ಯಭಾರವನ್ನ ಮಾಡ್ತಾ ಇದ್ರು. ಎಲ್ಲರಿಗೂ ಪರಿಪೂರ್ಣವಾದಂತಹ ಒಂದು ಸುಖವನ್ನ ಸಿಗುವ ರೀತಿಯಲ್ಲಿ ಅವರು ಆಡಳಿತವನ್ನ ಮಾಡ್ತಾ ಇದ್ರು. ಮತ್ತೆ ಅದನ್ನ ಈಗಿನ ಒಂದು ರಾಜಕಾರಣಿಗಳ ಅಥವಾ ಈಗಿನ ಒಂದು ರಾಜ್ಯದ ಆಡಳಿತದ ಬಗ್ಗೆ ನಾವು ಕಂಪೇರ್ ಮಾಡ್ಕೊಂಡಾಗ ಏನಾಗತ್ತೆ, ಅದು ಇಲ್ಲಿ ಈಗಿನ ರಾಜರು ಯಾವ ರೀತಿಯಾಗಿ ಇಲ್ಲಿನ ಒಂದು ಪೊಲಿಟಿಷಿಯನ್ ಅಂತ ನಾವೇನ್ ಹೇಳ್ತೀವೋ ಅವರ ಒಂದು ಆಡಳಿತ ಹೇಗಿದೆ, ತಮ್ಮ ಒಂದು ಇಂದ್ರಿಯ ಭೋಗಕ್ಕಾಗಿ ಅವರು ಆಡಳಿತವನ್ನ ಮಾಡುವಂಥದ್ದು. ಮತ್ತೆ ಜನಗಳಿಂದ ಪಡೆದಂತಹ ಒಂದು ಏನು ತೆರಿಗೆ ಅಂತ ಹೇಳ್ತೀವೋ ಅದು ಜನರಿಗಾಗಿ ಪೂರ್ತಿಯಾಗಿ ಅವರು ವಿತರಣೆಯನ್ನ ಮಾಡೋದಿಲ್ಲ. ಸೊ ಈ ರೀತಿಯಾದಂತಹ ಆಳ್ವಿಕೆ ಏನಾಗತ್ತೆ, ಅಲ್ಲಿ ಪ್ರಜೆಗಳಾದಂತಹವರು ಅದೇ ಒಂದು ಭೌತಿಕವಾದಂತಹ ಇಚ್ಛೆಯನ್ನ ಇಟ್ಟುಕೊಂಡು ಅವರು ತಮ್ಮ ಕರ್ಮಗಳನ್ನ ಮಾಡುವಂಥದ್ದು. ಹೇಗೆ ಅಂತಂದ್ರೆ ಯಜ್ಞ ದಾನ ತಪಸ್ಸುಗಳನ್ನ ಮಾಡಿ ಕೆಲವರು ಪುಣ್ಯ ಕರ್ಮಗಳನ್ನ ಮಾಡಿ ಆ ಪುಣ್ಯವನ್ನ ಸಂಪಾದನೆಯನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿರುವಂಥದ್ದು. ಆದ್ರೆ ಆ ಪುಣ್ಯಗಳು ಯಾವಾಗ ಕ್ಷೀಣಿಸುತ್ತೋ ಮತ್ತೆ ಮತ್ತೆ ಆ ಹುಟ್ಟು ಸಾವಿನ ಚಕ್ರಕ್ಕೆ ಅವರು ಬರಲೇಬೇಕಾಗತ್ತೆ. ಆದರೆ ಆ ಕರ್ಮಗಳು ಈ ಒಂದು ಕಲಿಯುಗದಲ್ಲಿ ಏನ್ ಹೇಳ್ತಾರೆ, ಎಲ್ಲರೂ ಸಹ ಕರ್ಮಗಳನ್ನೇ ಸರ್ವಸ್ವ ಅನ್ನುವಂತಹ ರೀತಿಯಲ್ಲಿ ಇರುವಂಥದ್ದು. ಆದರೆ ಜೀವಿಗಳು ಅಂದ್ರೆ ಸಚ್ಚಿದಾನಂದ ವಿಗ್ರಹದ ಒಂದು ಅಂಶವಾಗಿರುವಂತಹ ಜೀವಿಗಳು ಸದಾ ಆನಂದ ಸ್ವರೂಪಿಗಳು. ಆದ್ರೆ ಆ ಆನಂದವನ್ನ ಭೌತಿಕವಾದಂತಹ ಕರ್ಮಗಳಲ್ಲಿ ಭೌತಿಕವಾದಂತಹ ವಸ್ತುಗಳಲ್ಲಿ ಇದರಲ್ಲಿ ಪಡೆಯೋದ್ರಲ್ಲಿ ನಿರತರಾಗಿರುವಂಥದ್ದು. ಮತ್ತೆ ಜ್ಞಾನವನ್ನೂ ಸಹ ಅವರು ಭೌತಿಕವಾದಂತಹ ಜ್ಞಾನವನ್ನ ಪಡೆಯುವಂತಹ ಒಂದು ನಿಟ್ಟಿನಲ್ಲಿರುವಂಥದ್ದು. ಹಾಗಾಗಿ ಏನಾಗ್ತಾ ಇದೆ, ಇಲ್ಲಿ ಎಲ್ಲವೂ ಸಹ ಕ್ಷಣಿಕವಾಗಿರುವಂಥದ್ದು, ಅಶಾಶ್ವತವಾಗಿರುವಂಥದ್ದು. ಯಾರಿಗೂ ಸಹ ಆ ಒಂದು ಸಂತೋಷ, ಪೂರ್ಣವಾದಂತಹ ಸಂತೋಷ ಅನ್ನುವಂಥದ್ದು ಸಿಗದೇ ಇರೋ ರೀತಿಯಲ್ಲಿ ರಾಜ ಆಡಳಿತವ ನಡೆಸ್ತಾ ಇರುವಂಥದ್ದು. ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಭಗವಂತ ಎಲ್ಲ ವರ್ಗಗಳ ಒಂದು ಇದನ್ನ ಹೇಳಿದ್ರು. ಹೇಗೆ ಕ್ಷತ್ರಿಯನಾದಂತಹವನು ಶೌರ್ಯಂ ತೇಜೋ ಧೃತಿದ್ರಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಅಂದ್ರೆ ಕ್ಷತ್ರಿಯನಾದಂತಹವನು ಹೇಗಿರ್ಬೇಕು, ದಕ್ಷನಾಗೂ ಇರಬೇಕು, ಅವನು ಕ್ಷಮಾಶೀಲನಾಗಿರ್ಬೇಕು ಅಂತನೂ ಹೇಳ್ತಾರೆ. ಹಾಗಾಗಿ ಕ್ಷಮಾಶೀಲನಾದಂತಹ ಒಬ್ಬ ರಾಜ ಎಲ್ಲರನ್ನೂ ಸಮನಾಗಿ ನೋಡೋದಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಅವನು ಎಲ್ಲವನ್ನೂ ಸಹ ತನಗಾಗಿ ಮಾಡುವಂಥವನು. ಅದೇ ರೀತಿಯಲ್ಲಿ ದಕ್ಷನಾಗಿರ್ಬೇಕು, ಪ್ರಬಲನಾಗಿರ್ಬೇಕು, ತೇಜೋರೂಪವಾಗಿರ್ಬೇಕು. ಯುದ್ಧದ ಒಂದು ಕಾಲದಲ್ಲಿ ಅವನು ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ, ಭಯವಿಲ್ಲದೆ ಅವನು ಯುದ್ಧವನ್ನ ಮಾಡೋ ರೀತಿಯಲ್ಲಿ ಇರಬೇಕು. ಹಾಗಾಗಿ ಕ್ಷತ್ರಿಯನಾದಂತಹವನ ಒಂದು ರಾಜನಾದಂತಹವನಿಗೆ ಈ ಎಲ್ಲ ಒಂದು ಮುಖ್ಯವಾದಂತಹ ಗುಣಗಳನ್ನ ನಾವು ತಿಳಿಯಬಹುದು. ಹೀಗೆ ಭಗವಂತನ ಒಂದು ಆಡಳಿತ ಹೇಗಿತ್ತು ಅಂತಂದ್ರೆ ಎಲ್ಲರೂ ಸಹ ಪೂರ್ಣವಾದಂತಹ ಸಂತೋಷವನ್ನ ಪಡೆದಂತಹವರು ಆ ಒಂದು ಆಳ್ವಿಕೆಯಲ್ಲಿ. ಅವರ ತಂದೆಯ ಒಂದು ಕಾಲದಲ್ಲಿ ಆದಂತಹ ಎಲ್ಲ ಅನರ್ಥಗಳು ಸಹ ನಾಶ ಮಾಡಿ ಭಗವಂತ ಭೂಮಿಯನ್ನೂ ಸಹ ಫಲವತ್ತನ್ನಾಗಿ ಮಾಡಿದ್ರು. ಎಲ್ಲರಿಗೂ ಸಮೃದ್ಧವಾಗಿ ಎಲ್ಲ ಐಶ್ವರ್ಯಗಳು ಸಿಗೋ ಹಾಗೆ ಮಾಡಿದ್ರು. ಮತ್ತೆ ದಕ್ಷರಾಗಿ ಅವರು ಆಡಳಿತವನ್ನ ಮಾಡಿದ್ರು. 23ನೇ ಶ್ಲೋಕಕ್ಕೆ ಹೋಗೋಣಂತೆ. ಅನುವಾದ ಭಾವಾರ್ಥ ಬೈ ಜಗದ್ಗುರು ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕಾಡಿನಲ್ಲಿ ಮೃಗೇಂದ್ರನಾದ ಸಿಂಹವು ತನ್ನ ಬಾಲವನ್ನು ಮೇಲೆತ್ತಿಕೊಂಡು ಗಂಭೀರವಾಗಿ ನಡೆಯುವಾಗ ಎಲ್ಲ ಪ್ರಾಣಿಗಳು ಅಲ್ಲಲ್ಲೇ ಅಡಗಿಕೊಳ್ಳುತ್ತವೆ. ಹಾಗೆಯೇ ಪೃಥು ಮಹಾರಾಜನು ಆಡು ಮತ್ತು ಎತ್ತುಗಳ ಕೊಂಬಿನಿಂದ ಮಾಡಿದ ಅಜೇಯ ಧನಸ್ಸನ್ನು ಮಿಡಿಯುತ್ತಾ ರಾಜ್ಯಾದ್ಯಂತ ಸಂಚರಿಸುವಾಗ ದಿಕ್ಕು ದಿಕ್ಕುಗಳಲ್ಲಿದ್ದ ಅಸುರಿ ವ್ಯಕ್ತಿಗಳು, ಕಳ್ಳ ಕಾಕರರು ಅಲ್ಲೇ ಅಡಗಿ ಹೋಗುತ್ತಾರೆ. ಭಾವಾರ್ಥ ಯಾರಾದ್ರೂ ಓದ್ಬೋದು? ಋತುವಿನಂತಹ ಪರಾಕ್ರಮಿಯಾದ ಮಹಾರಾಜನನ್ನು ಸಿಂಹಕ್ಕೆ ಹೋಲಿಸಿರುವುದು ಅತ್ಯಂತ ಉಚಿತವಾಗಿದೆ. ಭಾರತದಲ್ಲಿ ಕ್ಷತ್ರಿಯ ರಾಜರನ್ನು ಈಗಲೂ ಸಿಂಗ್ ಎಂದು ಕರೆಯುತ್ತಾರೆ. ಅದರ ಅರ್ಥ ಸಿಂಹ ಎಂದೇ. ದೇಶದಲ್ಲಿರುವ ಕಳ್ಳಕಾಕರು, ದುರ್ಜನರು ಬಿಗಿಯಾದ ಆಡಳಿತದಿಂದ ಆಳುವ ರಾಜನಿಗೆ ಹೆದರಿಕೊಳ್ಳುವ ಹೊರತು ಆ ದೇಶದಲ್ಲಿ ಶಾಂತಿ ಸಮೃದ್ಧಿಗಳು ಇರುವುದು ಸಾಧ್ಯವಿಲ್ಲ. ಆದ್ದರಿಂದ ಸಿಂಹ ಸದೃಶನಾದ ಒಬ್ಬ ರಾಜನ ಬದಲಾಗಿ ಓರ್ವ ಮೇಲ್ಗಡೆ ಮಾಡಿ ಮಾತಾಜಿ.
ಒಬ್ಬ ರಾಜನ ಬದಲಾಗಿ ಓರ್ವ ಮಹಿಳೆಯು ದೇಶದ ಆಡಳಿತ ಮುಖ್ಯಳಾದರೆ ಅದು ಅತ್ಯಂತ ವಿಷಾದದ ಸಂಗತಿಯಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಜನರು ದುರ್ದೈವಿಗಳೆಂದೇ ಪರಿಗಣಿಸಬೇಕಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಗದ್ಗುರು ಶೀಲ ಪ್ರಭುಪಾದ್ ಕಿ ಜೈ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ರಾಜನಾದಂತಹವನಿಗೆ ಸಿಂಹಕ್ಕೆ ಹೋಲಿಸಿದ್ದಾರೆ. ಈಗ ಕಾಡಿನಲ್ಲಿ ನಾವು ಸಿಂಹವನ್ನ ನೋಡಬಹುದು. ಕಾಡಿನ ರಾಜ ಯಾರು? ಸಿಂಹ ಅಲ್ವಾ? ಕಾಡು ಪ್ರಾಣಿಗಳಿಗೆ ಎಲ್ಲರಿಗೂ ಸಹ ರಾಜನಾದಂಥವನು ಸಿಂಹ. ಈಗ ಸಿಂಹ ಬರ್ತಾ ಇದೆ ಅಂದ್ರೆ ಅವನ ನಡತೆ, ಅವನ ಒಂದು ಟಿವಿ ಹೇಗಿರುತ್ತೆ ಅಂದ್ರೆ ಎಲ್ಲ ಪ್ರಾಣಿಗಳು ಓಡೋದಕ್ಕೆ ಶುರುವಾಗತ್ತೆ. ಅದನ್ನ ನೋಡಿದ್ರೇನೆ ಅದು ಓಡೋವಂತಹದ್ದು. ಹಾಗೆ ರಾಜನಾದಂಥವನು ಸಹ ಸಿಂಹದ ರೀತಿಯಲ್ಲಿ ಇರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ್ಲೂ ಸಹ ನಮ್ಮ ಒಂದು ಭಾರತದಲ್ಲಿ ನೋಡಬಹುದು, ಸಿಂಗ್ ಅಂತ ಹೆಸರನ್ನ ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ದಕ್ಷತೆಯಾಗಿ ಆ ರಾಜ್ಯವನ್ನ ಮಾಡಿದಂತಹ ಹಲವಾರು ರಾಜರು ಈ ಒಂದು ಚರಿತ್ರೆಯಲ್ಲಿ ಬಂದು ಹೋಗಿರುವಂತವರು. ಮತ್ತೆ ಇಲ್ಲಿ ಮುಖ್ಯವಾಗಿ ಪ್ರಭುಪಾದರು ಸ್ತ್ರೀಯರ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ತ್ರೀಯರು ಆಡಳಿತ ವರ್ಗದಲ್ಲಿ ಬಂದಾಗ ಅದು ವಿಷಾದದ ಸಂಗತಿ ಅಂತ. ಈಗ ನಾವು ಎಲ್ಲರೂ ಸಹ ಸ್ತ್ರೀಯರಾದಂಥವ್ರು ಇದಕ್ಕೆ ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂತ ಒಂದು ವಿಷಾದವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಯಾಕೆ ಅವರಿಗೆ ದಕ್ಷತೆ ಇಲ್ವಾ ಅಂತ. ಆದ್ರೆ ಸಿಂಹದ ರೀತಿಯಲ್ಲಿ ಇದ್ದಂತಹ ಮಹಿಳೆಯರು ಸಹ ರಾಜಭಾರವನ್ನ ಮಾಡಿರುವಂಥದ್ದನ್ನ ನಾವು ಹಿಂದಿನ ಒಂದು ಚರಿತ್ರೆಯಲ್ಲಿ ನೋಡಿದೀವಿ ಅಲ್ವಾ? ಕ್ಷತ್ರಿಯರಾಗಿ ರಾಜ್ಯವನ್ನ ಉಳಿಸಿದಂತಹವರನ್ನ ನಾವು ನೋಡಿದೀವಿ. ಆದ್ರೆ ಯಾಕೆ ಪ್ರಭುಪಾದರು ಈ ಒಂದು ಬಯಾಸ್, ಹೆಣ್ಣು ಮತ್ತೆ ಗಂಡಿನ ಬಗ್ಗೆ ಈ ಒಂದು ಬಯಾಸ್ನ ಮಾಡ್ತಾ ಇದ್ದಾರೆ ಅಂತಂದಾಗ, ಹೆಂಗಸರು ಸಾಮಾನ್ಯವಾಗಿ ಅಬಲೆಯರಾಗಿರ್ತಾರೆ. ಸೊ ಹಾಗಾಗಿ ಈ ಒಂದು ವಿಷಯವನ್ನ ಅಲ್ಲಿ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಡಿಫರೆನ್ಸ್ ನ ಅವರು ತೋರಿಸ್ತಾ ಇಲ್ಲ. ಮತ್ತೆ ಹಿಂದಿನ ಒಂದು ಚರಿತ್ರೆಯಲ್ಲಿ ನಾವು ನೋಡಿದೀವಿ, ತುಂಬಾ ಪ್ರಬಲರಾದಂತಹ ಒಂದು ಸ್ತ್ರೀಯರು ರಾಜ್ಯಾಡಳಿತವನ್ನ ಮಾಡಿರುವಂಥದ್ದು, ಯುದ್ಧವನ್ನ ಮಾಡಿರುವಂಥದ್ದು, ಇದನ್ನೆಲ್ಲ ನಾವು ನೋಡಿರುವಂಥದ್ದು, ಕೇಳಿರುವಂಥದ್ದು. ಹಾಗಾಗಿ ಇದು ಸಾಧ್ಯತೆ ಇದೆ. ಆದ್ರೆ ಹೇಗೆ ಅಂತಂದ್ರೆ, ಕೆಲವು ಸರ್ತಿ ಪುರುಷರು ಮಹಿಳೆಯರ ರೀತಿ ಕೆಲಸ ಮಾಡಬಹುದು, ಮತ್ತೆ ಮಹಿಳೆಯರು ಸಹ ಪುರುಷರ ರೀತಿಯಲ್ಲಿ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಆದ್ರೆ ಆ ಆತ್ಮ ಅನ್ನುವಂಥದ್ದು ಏನಿದೆಯೋ ಪುರುಷ ಅಥವಾ ಸ್ತ್ರೀಯಲ್ಲಿ, ಎಲ್ಲವೂ ಸಹ ಅದು ಸಮವಾಗಿರುವಂಥದ್ದು, ಅದು ಸಚ್ಚಿದಾನಂದವಾಗಿರುವಂಥದ್ದು. ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಪುರುಷನ ಒಂದು ಸೈಕಾಲಜಿ ಏನಿದೆಯೋ, ಅಂದ್ರೆ ಅವನ ಒಂದು ಮನಸ್ಥಿತಿ ಏನಿದೆಯೋ, ಮತ್ತೆ ಸ್ತ್ರೀಯ ಒಂದು ಮನಸ್ಥಿತಿ ಏನಿದೆಯೋ ಅದು ಹೇಗಿರತ್ತೆ ಅಂದಾಗ, ಕ್ಷತ್ರಿಯನಾದಂತಹವನಿಗೆ ಹೇಗೆ ಪ್ರಬಲನಾಗಿರ್ತಾನೋ ಅವನ ಒಂದು ಮನಸ್ಥಿತಿ ಆಗ್ಲಿ, ಅವನ ಒಂದು ಆಡಳಿತದ ಒಂದು ರೀತಿ ನೀತಿಗಳಾಗ್ಲಿ, ಅದು ಪ್ರಬಲನಾಗಿರ್ತಾನೆ. ಆವಾಗ ಮಾತ್ರ ಅವನು ರಾಜನಾಗೋದಿಕ್ಕೆ ಅರ್ಹನಾಗಿರ್ತಾನೆ. ಅದೇ ರೀತಿಯಾಗಿ ಒಂದು ಸ್ತ್ರೀ, ಅವಳು ಕ್ಷತ್ರಿಯಳಾಗಿದ್ರೂ ಸಹ ಅವಳು ಅಬಲೆ ಆಗಿರಬಹುದು. ಹಾಗಾಗಿ ಅದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಆ ರೀತಿಯಾದಂತಹ ಒಂದು ಆಡಳಿತ ವರ್ಗಕ್ಕೆ ಬರೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ಷತ್ರಿಯರಾದಂತಹವನ ಮಾತ್ರ ಈ ಒಂದು ಆಡಳಿತ ವರ್ಗದಲ್ಲಿ ಇದ್ದಾಗ ಅದು ಹೇಗೆ ಅಂತಂದ್ರೆ, ಸಿಂಹನಾಗಿ ಅವನು ಆಡಳಿತವನ್ನ ಮಾಡುವಂಥದ್ದು. ಹೇಗೆ ಈಗ ಪೃಥು ಮಹಾರಾಜರ ಒಂದು ಆಳ್ವಿಕೆ ಆ ರೀತಿಯಲ್ಲಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ತಂದೆಯ ಕಾಲದಲ್ಲಿ ತುಂಬಾ ಅಧರ್ಮಿಗಳು ಹೆಚ್ಚಾಗಿದ್ರು, ಮತ್ತೆ ಆ ಧರ್ಮದ ಒಂದು ಆಡಳಿತವೇ ಅಧರ್ಮಿಗಳನ್ನ ಹೆಚ್ಚಾಗಿ ಮಾಡ್ಬಿಟ್ಟಿತ್ತು. ಹಾಗಾಗಿ ಯಾವಾಗ ಪೃಥು ಮಹಾರಾಜರು ಬಂದ್ರು ಅಂಥವರೆಲ್ಲ ಒಂದು ಅಡಗಿ ಹೆದರುತ್ತಾರೆ. ಅವರೆಲ್ಲ ಹೆದರಿ ಆ ರಾಜನಿಗೆ, ಸಿಂಹನಾದಂತಹ ರಾಜನಿಗೆ ಹೆದರಿ ಅವರೆಲ್ಲ ಕೊಳ್ಳುವಂಥದ್ದು. ಯಾವಾಗ ಅಂತಹ ಒಂದು ಭಯ ಅವರಲ್ಲಿ ಇರುತ್ತೋ ಆವಾಗ ಏನಾಗತ್ತೆ, ಅಧರ್ಮಗಳು ನಾಶವಾಗ್ತಾ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಅವನ ಒಂದು ಟಿವಿ ಹೇಗಿತ್ತು ಅಂತಂದ್ರೆ, ಆಡು ಮತ್ತು ಎತ್ತುಗಳ ಕೊಂಬಿನಿಂದ ಮಾಡಿದ ಅಜೇಯ ಧನಸ್ಸನ್ನು ಮಿಡುತ್ತಾ ರಾಜ ಅಲ್ಲಿ ಆಚೆ ಬಂದ, ತನ್ನ ಬಿಲ್ಲು ಬಾಣವನ್ನ ಹಿಡಿದು ಅಂದಾಗ ಎಲ್ಲ ಆ ಅಸುರಿ ವ್ಯಕ್ತಿಗಳೆಲ್ಲ ಚೆಲ್ಲಾಪಿಲ್ಲಿ ಆಗ್ತಾ ಇದ್ರು. ಯಾಕೆ ಅಂತಂದಾಗ ಅವರಿಗೆ ಗೊತ್ತು
ತಪ್ಪು ಮಾಡದಂತವ್ರನ್ನ ಹಿಡಿಯುವಂತಹ ಪ್ರಾಬಲ್ಯತೆ ಅವರಿಗೆ ಇದೆ ಪೃಥು ಮಹಾರಾಜನಿಗೆ. ಹಾಗಾಗಿ ಏನೇ ಮಾಡಿದ್ರೂ ಸಹ ಅವರನ್ನ ಹಿಡಿದು ಹಾಕ್ತಾರೆ ಅನ್ನುವಂತಹ ಒಂದು ಸತ್ಯ ಅವರಿಗೆ ಈಗ ಅರ್ಥ ಆಗಿತ್ತು. ಹಾಗಾಗಿ ಅವರೆಲ್ಲ ಅಡಗಿಕೊಳ್ತಾ ಇದ್ದಿದ್ದು. ಸೊ ಹಾಗೆ ಪೃಥು ಮಹಾರಾಜರ ಒಂದು ಸಿಂಹ ಸದೃಶ್ಯವಾದಂತಹ ಒಂದು ಆಡಳಿತ ತುಂಬಾ ಪ್ರಬಲವಾಗಿತ್ತು. ಮತ್ತೆ ಅದನ್ನ ಅವರು ಮಾಡಿ ತೋರಿಸಿದ್ರು. ಮತ್ತೆ ಎಲ್ಲರನ್ನೂ ಸಮನಾಗಿ ನೋಡಿದ್ರು. ಇವನು ಶ್ರೀಮಂತ, ಇವನು ಬಡವ, ಈ ರೀತಿಯಾದಂತಹ ಯಾವುದೇ ಒಂದು ಭೇದ ಭಾವನ್ನ ಮಾಡ್ಲಿಲ್ಲ. ಆದ್ರೆ ಎಲ್ಲರನ್ನೂ ಸಮನಾಗಿ ನೋಡಿ ಎಲ್ಲ ಸಮಸ್ಥಿತಿಯಲ್ಲಿ ಪ್ರಜೆಗಳಿಂದ ಏನನ್ನ ಪಡೆದ್ರೋ ತೆರಿಗೆಗಾಗಿ ಅವನ್ನೆಲ್ಲ ಪ್ರಜೆಗಳಿಗೆ ಉಪಯೋಗಿಸುವಂಥದ್ದು. ಯಾವಾಗ ಅದು ಪ್ರಜೆಗಳಿಗೆ ಉಪಯೋಗವಾಗತ್ತೋ ಆಗ ಎಲ್ಲರೂ ಸಮವಾಗಿ ಇರುವಂಥದ್ದು ಮತ್ತೆ ಸುಖ ಶಾಂತಿಯನ್ನ ಹೊಂದೋದಿಕ್ಕೆ ಸಾಧ್ಯವಾಗತ್ತೆ. ಹೀಗೆ ಇದ್ದಂತಹ ಪೃಥು ಮಹಾರಾಜನ ಒಂದು ಆಳ್ವಿಕೆಯನ್ನ ಕಂಡಂತಹ ದೇವಾನುದೇವತೆಗಳಿಗೂ ಸಹ ಸಂತೋಷವಾಗಿರುವಂಥದ್ದು. ಮತ್ತೆ ಮುಂದೆ ಅವರು ಅಶ್ವಮೇಧ ಯಾಗವನ್ನ ಮಾಡ್ತಾರೆ. ಆ ಅಶ್ವಮೇಧ ಯಾಗವನ್ನ ಮಾಡಿದ ಒಂದು ಇದರಲ್ಲಿ ಹೇಗೆ ಇಂದ್ರನಿಗೆ ಆ ಒಂದು ಅಶ್ವಮೇಧ ಯಾಗವನ್ನ ಮಾಡಿ ಹೇಗೆ ಅವನ ಪದವಿಯನ್ನ ಪಡ್ಕೊಂಡ್ಬಿಡ್ತಾನೆ ಪೃಥು ಮಹಾರಾಜ ಅನ್ನುವಂತಹ ಭಯವೂ ಸಹ ದೇವತೆಗಳಿಗೂ ಉಂಟಾಗುವಂಥದ್ದು ಅನ್ನೋದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡಬಹುದು. ಆದ್ರೆ ಈ 2 ಶ್ಲೋಕಗಳಲ್ಲಿ ಭಗವಂತನ ಒಂದು ಅಂದ್ರೆ ಪೃಥು ಮಹಾರಾಜನ ಒಂದು ಆಡಳಿತ ಹೇಗೆ ಹಸು ಹಾಲನ್ನು ಕರೆದಾಗ ಆ ಹಾಲು ಹೇಗೆ ಪೌಷ್ಟಿಕವಾಗಿರುತ್ತೋ ಅದೇ ರೀತಿಯಲ್ಲಿ ಭೂಮಿಯು ಸಂಪದ್ಭರಿತವಾಗಿತ್ತು. ಎಲ್ಲ ಭೂಮಿ ಹೇಗೆ ವೇಣು ರಾಜನ ಕಾಲದಲ್ಲಿ ಅಡಗಿ ಕೂತ್ಕೊಂಡಿತ್ತು. ಏನನ್ನೂ ಸಹ ಫಲವತ್ತತೆಯನ್ನೆಲ್ಲ ಅವಳು ಅಡಗಿಸ್ಕೊಂಡ್ಬಿಟ್ಟಿದ್ಲು ಭೂಮಿ. ಆದ್ರೆ ಯಾವಾಗ ಪೃಥು ಮಹಾರಾಜ ಬಂದನೋ ಎಲ್ಲವನ್ನೂ ಸಹ ಅಲ್ಲಿ ಸಿಗೋ ಹಾಗೆ ಮಾಡ್ದ. ಮತ್ತೆ ಭೂಮಿಯೂ ಸಹ ಸಂತೋಷದಿಂದ ಅದನ್ನ ತನ್ನ ಒಂದು ಜೀವಿಗಳಿಗೆ ಕೊಡುವಂತಹ ಒಂದು ಮನಸ್ಸನ್ನ ಮಾಡಿರುವಂಥದ್ದು ಇದನ್ನ ನಾವಿಲ್ಲಿ ನೋಡ್ಬೋದು. ಮತ್ತೆ ಸಿಂಹನ ರೀತಿಯಲ್ಲಿ ಇದ್ದಂತಹ ಒಬ್ಬ ದಕ್ಷ ರಾಜ ಮಾತ್ರನೇ ಪ್ರಜೆಗಳನ್ನ ಸರಿಯಾಗಿ ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಎಲ್ಲರನ್ನೂ ಸಮನಾಗಿ ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಅಧರ್ಮಗಳು ನಾಶವಾಗೋದಿಕ್ಕೆ ಸಾಧ್ಯವಾಗತ್ತೆ ಅನ್ನೋದನ್ನು ಸಹ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲದೆ ಇದ್ರೆ ಏನಾಗತ್ತೆ, ಈಗಿನ ಒಂದು ಆಡಳಿತ ವರ್ಗ ಹೇಗಿದೆ, ನಾವು ಈಗ ಕಲಿಯುಗದ ಈ ಒಂದು ಆಡಳಿತ ವರ್ಗವನ್ನ ನೋಡ್ತಾ ಇದ್ದೀವಿ. ಎಲ್ಲರೂ ಸಹ ಆ ಒಂದು ಶೋಷಣೆಯನ್ನ ಮಾಡ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ಶೋಷಣೆಯನ್ನ ಮಾಡಬಹುದು ಅದನ್ನ ಅವರು ಮಾಡ್ತಾ ಇರೋದು. ಪ್ರಜೆಗಳ ಹಿತಕ್ಕಾಗಿ ಅವರು ಏನನ್ನು ಮಾಡ್ತಾ ಇಲ್ಲ. ಹೇಗೆ ಅಂತಂದ್ರೆ ಎಲೆಕ್ಷನ್ ಬಂತು ಅಂದಾಗ 500 ರೂಪಾಯಿ ದುಡ್ಡು ಕೊಡುವಂಥದ್ದು, ಮಿಕ್ಸಿ ಕೊಡುವಂಥದ್ದು, ಅದನ್ನ ಕೊಟ್ಟು ಅದರ ಒಂದು ಆಸೆಗೆ ಪ್ರಜೆಗಳು ಸಹ ಆ ಒಂದು ಓಟನ್ನ ಹಾಕುವಂಥದ್ದು. ಆವಾಗ ಏನಾಗತ್ತೆ, ಆ ಒಂದು 500 ರೂಪಾಯಿಗಳು ಮತ್ತೆ ಆ ಒಂದು ಮಿಕ್ಸಿ ಅಥವಾ ಟಿವಿ ಏನೇ ಕೊಟ್ಟಿರ್ಬೋದು, ಆದ್ರೆ 5 ವರ್ಷಗಳ ಕಾಲ ಅವರು ಆ ಆಡಳಿತದಲ್ಲಿ ಇದ್ದುಕೊಂಡು ಪೂರ್ಣವಾದಂತಹ ಶೋಷಣೆಯನ್ನ ಮಾಡುವಂಥದ್ದು. ಆದ್ರೆ ಜನರು ಹೇಗೆ ಅಂತಂದ್ರೆ ಆ ಒಂದು ಅಂಶಕ್ಕೆ ಅವರು ಪೋಲ್ ಹೋಗ್ತಾ ಇರುವಂತದ್ರಿಂದ ಈ ಒಂದು ಆಡಳಿತ ವರ್ಗವೂ ಸಹ ಈ ರೀತಿಯಾಗಿ ಮೇಲೆ ಬರ್ತಾ ಇರುವಂತದ್ದು. ಹೇಗೆ ಅಂತಂದ್ರೆ ಸನಾತನ ಧರ್ಮದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಆಗ ಎಲ್ಲ ರಾಜರು ಸಹ ಪಾಲನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗ್ತಾ ಇದೆ, ಬ್ರಾಹ್ಮಣರಾಗಲಿ ಅಥವಾ ಆ ಒಂದು ಧರ್ಮ ಪಾಲನೆ ಆಗಲಿ ಆಡಳಿತ ವರ್ಗದಲ್ಲಿ ಇಲ್ಲವೇ ಇಲ್ಲ ಆ ರೀತಿಯಾಗಿರುವಂಥದ್ದು. ಹಾಗಾಗಿ ಏನಾಗ್ತಾ ಇದೆ, ಎಲ್ಲವೂ ಅಧರ್ಮದ ರೀತಿಯಲ್ಲಿ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಧರ್ಮವನ್ನ ಯಾರು ಪಾಲಿಸ್ತಾ ಇದ್ದಾರೋ ಅವರು ಭಯಭೀತರಾಗಿರುವಂಥದ್ದು. ಆದ್ರೆ ಅಧರ್ಮಿಗಳು ನಿರ್ಭಯವಾಗಿ ಇರುವಂಥದ್ದು. ಅದು ತುಂಬಾ ಶೋಷಣೀಯವಾದಂತಹ ಒಂದು ಸಿಚುಯೇಷನ್ ಈ ಒಂದು ಕಲಿಯುಗದಲ್ಲಿ. ಆದ್ರೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಧರ್ಮ ಪಾಲನೆಯಲ್ಲಿ ಅವನು ನಿರ್ಭಯನಾಗಿರ್ಬೇಕು. ಯಾಕೆ ಅಂತಂದ್ರೆ ಭಗವಂತನ ರಕ್ಷಣೆ ಅವನಿಗೆ ಇರುವಂಥದ್ದು. ಅದು ಯಾವಾಗ ಎಲ್ಲರಿಗೂ ಅರ್ಥ ಆಗತ್ತೋ ಆಗ ಮಾತ್ರ ಧರ್ಮದ ಕಾರ್ಯಗಳು, ಧರ್ಮದ ರೀತಿಯಲ್ಲಿ ಆಡಳಿತಗಳು ಇದು ನಡೆಯೋದಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಇದ್ರೆ ಈ ಅಧರ್ಮದ ಒಂದು ತುದಿ ಏನಾಗತ್ತೆ, ಅಧರ್ಮಗಳಿಂದ ಪೂರ್ತಾ ಹೋಗುತ್ತೆ. ಮತ್ತೆ ಜನರು ಸಹ ಅದಕ್ಕೆ ಅಧರ್ಮಿಗಳಿಗೆ ಒಂದು ಸಪೋರ್ಟ್ ಮಾಡುವಂತಹ ಒಂದು ಸ್ಥಿತಿಗೆ ಬಂದ್ಬಿಡ್ತಾರೆ. ಅದನ್ನ ನಾವೀಗ ನೋಡ್ತಾ ಇದ್ದೀವಿ. ಹೀಗೆ ಅಧರ್ಮದ ನಾಶ ಆಗುವಂತಹ ಕಾಲ ಬಂದ್ಬಿಡತ್ತೆ. ಆದ್ರೂ ಸಹ ಕಲಿಯುಗದಲ್ಲಿ
ಚೈತನ್ಯ ಮಹಾಪ್ರಭುಗಳು ಬಂದು ನಮಗೆಲ್ಲರಿಗೂ ಸಹ ಸಂಕೀರ್ತನ ಯಜ್ಞವನ್ನ ನಮಗೆ ನೀಡಿರೋದ್ರಿಂದ ಯಾರು ಅದನ್ನ ಸ್ವೀಕರಿಸ್ತಾರೋ ಅಂಥವರಿಗೆ ಧರ್ಮ ಈ ಒಂದು ಆಡಳಿತ ವರ್ಗದಾಗಲಿ ಯಾವುದೇ ರೀತಿಯಾದಂತಹ ಶೋಷಣೆಗಳು ಆಗೋದಿಕ್ಕೆ ಸಾಧ್ಯ ಇಲ್ಲ. ನಿರ್ಭಯವಾಗಿ ಅವರು ತಮ್ಮ ಜೀವನವನ್ನ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿ ನಿಲ್ಲಿಸ್ಬೇಕಾಗತ್ತೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಕ್ಷಮೆ ಇರಲಿ, ಇದರಲ್ಲಿ ಅಡಚಣೆ ಆಗೋಯ್ತು, ಕ್ಷಮೆಯನ್ನ ಯಾಚಿಸ್ತೀನಿ. ಈ ಒಂದು ಕರೆಂಟ್ ಇಂದ ನನಗೆ ಕತ್ಲು ಸಹ ಇಲ್ಲಿ ಏನು ಕಾಣ್ತಾನೂ ಇಲ್ಲ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇತ್ತಾ? ಧನ್ಯವಾದಗಳು ಮಾತಾಜಿ. ನೀವೇ ಎಂಡ್ ಮಾಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಮೀಟಿಂಗ್ ಎಂಡ್ ಮಾಡ್ತೇನೆ. ಹರೇ ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ಲಿ ಪ್ರಭುಪಾದ್ರು ಏನು ಭಾವ